ಮಂಗಳೂರಿನ ಪೊಲೀಸ್ ಕಮಿಷನರ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಅವರನ್ನ ವರ್ಗಾವಣೆ ಮಾಡಲು ತೆರೆಮರೆಯಲ್ಲಿ ಕೆಲಸ ನಡೀತಾ ಇದೆ ಎಂಬುದಾಗಿ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಊಹಾಪೋಹದ ಸುದ್ದಿಗಳು ಹರಿದಾಡ್ತಾ ಇವೆ. ಒಂದೊಮ್ಮೆ ಈ ವದಂತಿಗಳು ನಿಜವೇ ಆಗಿದ್ದಲ್ಲಿ ಅದನ್ನ ತಾನು ವಿರೋಧಿಸುತ್ತೇನೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ತಿಳಿಸಿದ್ದಾರೆ. ಅವರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿ ಮರಳು ಮಾಫಿಯಾ, ಬಂಡವಾಳಶಾಹಿಗಳು ಅಥವಾ ದಂಧೆಕೋರರು ಪೊಲೀಸ್ ಕಮಿಷನರ್ ಮತ್ತು ಎಸ್ಪಿ ಅವರ ವರ್ಗಾವಣೆಗೆ ಪ್ರಯತ್ನಿಸುತ್ತಿದ್ದಾರೆ ಎಂದರು. ನನಗೆ ಮತ್ತು ಕಮಿಷನರ್ ಅವರಿಗೆ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಕಮಿಷನರ್ ಮತ್ತು ಎಸ್ಪಿ ಅವರು ಭ್ರಷ್ಟಾಚಾರ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡ್ರಗ್ಸ್ ಕಾನೂನು ಸುವ್ಯವಸ್ಥೆ ವಿಷಯಗಳಲ್ಲಿ ಖಡಕ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗಿರುವಾಗ ಅವರನ್ನ ವರ್ಗಾವಣೆ ಮಾಡುವುದು ಸರಿಯಲ್ಲ ಎಂದು ಕಾಮತ್ ತಿಳಿಸಿದರು. ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ ಸಹಜ ಪ್ರಕ್ರಿಯೆ, ಆದರೆ ಅವಧಿ ಪೂರ್ವ ವರ್ಗಾವಣೆ ಮಾಡುವುದು ಸರಿಯಲ್ಲ. ಸರ್ಕಾರ ಯಾರ ಒತ್ತಡಕ್ಕೆ ಮಣಿತಾ ಇದೆ? ಜೂಜುಕೋರರ, ಅಹಿತಕರ ಘಟನೆ ಮಾಡುವವರ ಅಥವಾ ದಂಧೆಕೋರರ ಒತ್ತಡಕ್ಕೆ ಮಣಿತಾ ಇದೆಯೇ ಎಂದು ಪ್ರಶ್ನಿಸಿದ ಶಾಸಕ ಕಾಮತ್, ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕೆಂದು ಕಾಂಗ್ರೆಸ್ ಸರ್ಕಾರ ಇಬ್ಬರು ಅಧಿಕಾರಿಗಳನ್ನ ಇಲ್ಲಿ ನಿಯೋಜನೆ ಮಾಡಿತ್ತು. ಆದರೆ ಈಗ ಅವರನ್ನ ವರ್ಗಾವಣೆ ಮಾಡುವುದಾದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವವರು ಮತ್ತು ಕಾನೂನಿಗೆ ಗೌರವ ಕೊಡದವರು ಕಾಂಗ್ರೆಸ್ಸಿಗರೇ ಎಂದು ಭಾವಿಸಬೇಕಾಗುತ್ತದೆ. ಮತ್ತೊಮ್ಮೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಅದಕ್ಕೆ ಕಾಂಗ್ರೆಸ್ಸಿಗರೇ ಕಾರಣ ಎಂದರು. ಎಲ್ಲೋ ಹೊರಗೆ ನಿಂತು ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಹೇಳುವುದನ್ನ ನಾಯಕರು ಕೇಳುವುದಾದರೆ ಅವರ ಮಾನಸಿಕತೆ ಎಂಥದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕೆಂದರು. ಗಾಂಜಾ, ಡ್ರಗ್ಸ್ ಮತ್ತು ಈ ರೀತಿಯ ವಿಚಾರಗಳಿಗೆ ಬಹಳ ಖಡಕ್ಕಾಗಿ ಕೆಲಸ ಕಾರ್ಯಗಳು ಮಾಡ್ತಿರುವಂಥ ಪೊಲೀಸ್ ಅಧಿಕಾರಿಗಳನ್ನು ಇಲ್ಲಿಂದ ಎತ್ತಂಗಡಿ ಮಾಡುವಂಥ ಒಂದು ವಾತಾವರಣ ಇದು ಸರಿಯಲ್ಲ. ನಾನು ಹೇಳ್ತೇನೆ, ಸಹಜವಾಗಿ ಆಡಳಿತದಲ್ಲಿ 1 ವರ್ಷ 2 ವರ್ಷ ಹೋದಾಗ ಹಿರಿಯ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾರೆ. ಆದರೆ ಟ್ರಾನ್ಸ್ಫರ್ ಆಗುವಂಥದ್ದು ಆಡಳಿತದ ವ್ಯವಸ್ಥೆಯಲ್ಲಿ ಅವರ ಪ್ರಕ್ರಿಯೆಯಲ್ಲಿ ಮಾಡಬೇಕು ಬಿಟ್ಟರೆ, ಯಾರೋ ಭ್ರಷ್ಟಾಚಾರ ನಿರತರು, ಯಾರೋ ಅವ್ಯವಹಾರಗಳನ್ನು ಮಾಡುವಂಥ ವ್ಯಕ್ತಿಗಳು ಆಡಳಿತವನ್ನು ನಡೆಸಬಾರ್ದು. ಅವ್ಯವಹಾರ ಮಾಡುವಂಥ ವ್ಯಕ್ತಿಗಳು ಆಡಳಿತ ನಡೆಸಿಕೊಂಡು ಪೊಲೀಸ್ ಅಧಿಕಾರಿಗಳನ್ನು ತೆಗಿತಾರೆ ಅಂತೇಳಿ ಆದರೆ, ನ್ಯಾಯ ಮತ್ತು ಅನ್ಯಾಯದ ಪರವಾಗಿ, ಅನ್ಯಾಯದ ವಿರುದ್ಧವಾಗಿ ಹೋರಾಡುವಂಥ ಪೊಲೀಸರಿಗೆ ಅನ್ಯಾಯ ಮಾಡುವವರು ಎತ್ತಂಗಡಿ ಮಾಡ್ತಾರೆ ಅಂತ ಹೇಳಿದ್ರೆ ಅನ್ಯಾಯವಾದಂಥ ಮಾಡುವಂಥ ವ್ಯಕ್ತಿಗಳ ಕೈ ಎತ್ತಿದ್ದಿಂದ ಆಗ್ತದೆ. ಅದಕ್ಕೆ ನಾನು ಸಹಮತ ಕೊಡಲ್ಲ. ಆಡಳಿತವನ್ನು ನಡೆಸಬೇಕಾದವರು, ಆಡಳಿತ ನಡೆಸಬೇಕಾದ ಸರ್ಕಾರ ಬಿಟ್ಟರೆ, ಯಾರೋ ಈ ರೀತಿಯ ಭ್ರಷ್ಟಾಚಾರಿಗಳು, ಯಾರೋ ಈ ರೀತಿಯ ಅವ್ಯವಹಾರ ಮಾಡುವವರು, ಯಾರೋ ಈ ರೀತಿಯ ಬೇರೆ ಬೇರೆ ದಂಧೆಯನ್ನು ಮಾಡುವಂಥ ವ್ಯಕ್ತಿಗಳು ಆಡಳಿತ ಮಾಡಿದರೆ ಒಪ್ಪಿಕೊಳ್ಳಲ್ಲ. ಅದಕ್ಕಾಗಿ ನಾನು ಶಾಸಕನಾಗಿ ಹೇಳುವುದು, ಇವತ್ತು ಬಹಳಷ್ಟು ಕಡೆಗಳಲ್ಲಿ ಅವರ ಪೊಲೀಸ್ ಕಮಿಷನರ್ ಬಗ್ಗೆ ನಾನು ಹೇಳ್ತೇನೆ, ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರವಿಲ್ಲದೆ ಈ ಡ್ರಗ್ಸ್ ದಂಧೆ ಮತ್ತು ಬೇರೆ ಬೇರೆ ಅಹಿತಕರ ಘಟನೆಗಳಿಗೆ ಅವರು ಮುಂಚೂಣಿಯಲ್ಲಿ ನಿಂತು ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆಯಲ್ಲಿ ಇವತ್ತಿನ ಪೊಲೀಸ್ ಕಮಿಷನರ್ ಮಾಡ್ತಾರೆ. ನಾನು ಹಲವಾರು ಬಾರಿ ಅವರನ್ನು ಅಭಿನಂದನೆ ಮಾಡಿದ್ದೇನೆ. ನಾನು ವಿಧಾನಸೌಧದಲ್ಲಿ ಅವರು ಮಾಡಿದಂಥ ಕಾರ್ಯವೈಖರಿ, ಡ್ರಗ್ಸ್ ಮತ್ತು ಗಾಂಜಾವನ್ನು ಹಿಡಿದಾಗ ವಿಧಾನಸೌಧದಲ್ಲಿ ಅಭಿನಂದನೆ ಮಾಡಿದ್ದೇನೆ. ಹಾಗಾಗಿ ನಾನು ಯಾವುದೇ ವ್ಯಕ್ತಿಗಳಿರ್ಬೋದು, ಪೊಲೀಸ್ ಇಲಾಖೆಯವರು ತಪ್ಪಿದರೆ ಅವರ ತಪ್ಪನ್ನು ನಾನು ಖಂಡಿಸ್ತೇನೆ. ಆದರೆ ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಆಡಳಿತ ಮಾಡುವಂಥ ರೀತಿಯ ವಾತಾವರಣ ಮಾಡಿದರೆ, ಮತ್ತು ಈ ಎಲ್ಲ ಮಂತ್ರಿಗಳು, ಈ ಎಲ್ಲ ಆಡಳಿತದ ವ್ಯವಸ್ಥೆಯ ಚುಕ್ಕಾಣಿ ಹಿಡ್ಕೊಂಡವರು, ಅಲ್ಲಿ ಕೆಲಸ ಇಲ್ಲ ಅವರಿಗೆ. ಹಾಗಾಗಿ ಈ ರೀತಿಯ ವರ್ತನೆಗಳು ಸರಿಯಲ್ಲ.